ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿರುವ ಮಹಿಳೆಯೋರ್ವರು ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ವೃತ್ತವನ್ನು ಏರಿ ಮೇಲೆ ಕುಳಿತು ತನ್ನ ಸಮಸ್ಯೆಯನ್ನು ಆಲಿಸಲು ಡಿಸಿ ಬರಬೇಕೆಂದು ಹಠ ಹಿಡಿದು ಕುಳಿತ ಘಟನೆ ಮೂಡುಬಿದ್ರೆಯಲ್ಲಿ ನಡೆದಿದೆ. ತಾನು ಮೂಡುಬಿದ್ರೆ ನಿವಾಸಿ ಎಂದು ಹೇಳುತ್ತಿರುವ ಈಕೆ ಬೆಳ್ತಂಗಡಿ ತಾಲೂಕಿನ ಪೆರಿಂಜೆಯವರು ಎಂದು ತಿಳಿದು ಬಂದಿದೆ. ಮಹಿಳೆ ತನಗೆ 3 ಮಕ್ಕಳಿದ್ದಾರೆ ಎಂದು ತಿಳಿಸಿದ್ದಾರೆ. ಪೊಲೀಸರು ಹಾಗೂ ಸಾರ್ವಜನಿಕರು ಅವರ ಬಳಿ ಮಾತನಾಡಿದಾಗ, ನಿಮ್ಮಲ್ಲಿ ಮಾತನಾಡುವುದಿಲ್ಲ, ನೇರ ಡಿಸಿ ಜೊತೆಗೆ ಮಾತನಾಡಬೇಕು, ನನ್ನ ಸಮಸ್ಯೆಯನ್ನು ಅವರ ಮುಂದೆ ಮಾತ್ರ ಹೇಳುತ್ತೇನೆ ಎಂದು ಹಠ ತೊಟ್ಟಿದ್ದಾರೆ. ಈ ಮಹಿಳೆ 2 ದಿನಗಳ ಹಿಂದೆ ರಾತ್ರಿಯ ವೇಳೆ ಇದೇ ರೀತಿ ವೃತ್ತವನ್ನು ಏರಿ ಕುಳಿತಿದ್ದು, ಆ ಸಂದರ್ಭ ಮೂಡುಬಿದ್ರೆ ಪೊಲೀಸರು ಕೆಳಗಿಳಿಸಿದ್ದಾರೆನ್ನಲಾಗಿದ್ದು, ಇದೀಗ ಮತ್ತೆ 2ನೇ ಬಾರಿ ವೃತ್ತವನ್ನು ಏರಿ ಕುಳಿತಿದ್ದಾರೆ ಎನ್ನಲಾಗಿದೆ. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ. VNR Gold.